ಸರ್ ಈಗ ನೀವು ಕುಡಿತ ಬಿಡಿಸ್ಲಿಕ್ಕೆ ಯಾವುದು ಸರ್? ಕುಡಿತಾರೆ, ತುಂಬ ಕುಡಿತಾರೆ ಆಲ್ಕೋಹಾಲ್. ಸೊ ಅದನ್ನು ಬಿಡಿಸ್ಲಿಕ್ಕೆ ಏನು ಅಂತ ತುಂಬ ಜನ ಹೆಂಗಸರು ಕೇಳ್ತಾರೆ. ಫಸ್ಟ್ ಕುಡಿಯೋರಿಗೆ ಕುಡಿಬೇಕು ಅಂತ ಮನಸ್ಥಿತಿ ಇದ್ದವ್ರಿಗೆ ಟ್ರೀಟ್ಮೆಂಟ್ ಹೇಳ್ಬೋದು. ನಾನು ಎಂಜಾಯ್ ಮಾಡ್ಬೇಕಂದವ್ರಿಗೆ ಯಾವ ಪ್ರೋಟೋಕಾಲು ಯಾವ ಟ್ರೀಟ್ಮೆಂಟು ವರ್ಕ್ ಆಗಲ್ಲ. ಬಟ್ ಕೆಲವ್ರಿಗೆ ನಮ್ಮ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಆ ಕುಡಿಬೇಕಂತ ಒಂದು ಅರ್ಜಿ ಬರುತ್ತೆ. ಸ್ಮೋಕಿಂಗ್ ಮಾಡೋರಿಗೆ ಸ್ಮೋಕ್ ಮಾಡಬೇಕು ಅಂತ ಒಂದು ಅರ್ಜಿ ಬರುತ್ತೆ. ಆ ಅರ್ಜಿನ ಕಡಿಮೆ ಮಾಡಿಸ್ಬೋದು. ಇಲ್ಲ ನಾನು ಎಂಜಾಯ್ಮೆಂಟಿಗೆ ಕುಡಿತೀನಿ ಅನ್ನೋರಿಗೆ ಅವ್ರಿಗೆ ಅರ್ಜಿ ಇರಲ್ಲ, ಸುಮ್ಮನೆ ಎಂಜಾಯ್ಮೆಂಟಿಗೆ ಕುಡಿದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಅರ್ಜಿ ಕಡಿಮೆ ಮಾಡೋದಕ್ಕೆ 2 ಕಲರ್ ಯೂಸ್ ಮಾಡ್ತೀವಿ ನಾವು. ಒಂದು ಸ್ಕೈ ಬ್ಲೂ, ಒಂದು ಪಿಂಕ್. ಎಡಗೈ ತೋರು ಬೆರಳು 3ನೇ ಜಾಯಿಂಟಿಗೆ ಸ್ಕೈ ಬ್ಲೂ, ಎಡಗೈ ತೋರು ಬೆರಳಿಗೆ ಎಡಗೈ ಮಧ್ಯದ ಬೆರಳು ಮೊದಲನೇ ಜಾಯಿಂಟಿಗೆ ಪಿಂಕ್, ಫಸ್ಟ್ ಜಾಯಿಂಟ್ ಅಷ್ಟೇ. ಸರಿ. ಇದನ್ನ ನೀವು 1 ವಾರಗಳ ಕಾಲ ಆ ಒಂದು ಪರ್ಸನ್ಗೆ ಅಪ್ಲೈ ಮಾಡಿದಾಗ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತಂದ್ರೆ, ಸಂಜೆ ಆದ ತಕ್ಷಣ ಮನ್ಸು ಎಳಿತಾ ಇರ್ತೈತೆ, ಬಾಡಿ ಎಳಿತಾ ಇರ್ತೈತೆ, ಆ ಅರ್ಜ್ ಕ್ರಿಯೇಟ್ ಆಗುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಅದ್ರ ಮೇಲೆ ನಿಮ್ದು ಸ್ವಲ್ಪ ಎಫರ್ಟ್ ಇದ್ರೆ, ನಾನು ಬಿಡಬೇಕು ಅಂತ ಒಂದು ಛಲ, ಒಂದು ಸ್ಥಿರವಾದ ಮನಸ್ಥಿತಿ ನಿಮ್ದಾಗಿದ್ರೆ ಡೆಫಿನೆಟ್ ಆಗಿ ಅದರಿಂದ ಆಚೆ ಬರ್ಬೋದು. ಸರಿ, ನನಗೊಂದು ಕುತೂಹಲ. ಈ ಒಂದು ವಿದ್ಯೆ, ಅದ್ಭುತವಾದಂಥ ವಿದ್ಯೆ, ಅದು ಯಾರಿಂದ ಸ್ಥಾಪನೆ ಆಗಿತ್ತು ಮೊದಲು? ಬಹುಶಃ ಶತಮಾನಗಳ ಇತಿಹಾಸ ಇರ್ಬೋದಂತ ನನ್ನ ಅನಿಸಿಕೆ. ಈ ಒಂದು ಕಲರ್ ಥೆರಪಿ ಆಗಿರ್ಬೋದು, ಅಕ್ಯುಪ್ರೆಷರ್ ಆಗಿರ್ಬೋದು, ಎರಡರಲ್ಲೂ ಇದೆ. TCM ಅಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲೂ ಇದೆ, ಆಯುರ್ವೇದದಲ್ಲೂ ಇದೆ. ಎರಡೂ ಕಡೆನೂ ಇದ್ರದ್ದು ಮೆನ್ಷನ್ ಆಗಿದೆ. ಆಯುರ್ವೇದದಲ್ಲಿ 10 ಎಲಿಮೆಂಟ್ಸ್ ಕಲರ್ ಥೆರಪಿ ಮಾಡ್ತಾರೆ. TCM ಅಲ್ಲಿ 5 ಎಲಿಮೆಂಟ್ಸ್ ಅಂಡ್ 6 ಎಲಿಮೆಂಟ್ಸ್ ಕಲರ್ ಥೆರಪಿ ಅಂತ ಮಾಡ್ತಾರೆ. ಎರಡೂ ವರ್ಕ್ ಆಗುತ್ತೆ. ಎರಡರದ್ದು ಪ್ರಿನ್ಸಿಪಲ್ ಇಸ್ ಸೇಮ್. ಯಾವುದಾರು ಅಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಆ ಒಂದು ಅಂಗಕ್ಕೆ, ಆ ಒಂದು ಆರ್ಗನ್ಗೆ ಯಾವ ಎನರ್ಜಿ ಬೇಕು. ಸೋ ಮೆನಿ ಎನರ್ಜೀಸ್. ಫಾರ್ ಎಕ್ಸಾಂಪಲ್, ಆರ್ಗನ್ ರಿಜುನೇಟ್ ಮಾಡಕ್ ಬ್ಲ್ಯಾಕ್ ಯೂಸ್ ಮಾಡ್ತೀವಿ. ಅಲ್ಲಿ ಏನಾದ್ರು ಕಫ ಶೇಖರಣೆ ಆಗಿತ್ತು ಡ್ರೈ ಮಾಡೋದಕ್ಕೆ ಡಾರ್ಕ್ ಬ್ಲೂ ಯೂಸ್ ಮಾಡ್ತೀವಿ. ಅದೇ ತುಂಬಾ ಹೀಟ್ ಆಗಿ ಫ್ಲೂಯಿಡ್ಸ್ ಎಲ್ಲ ಡ್ರೈ ಔಟ್ ಆಗಿದ್ರಿಗಿನಾಗಿ ಕೂಲ್ ಮಾಡೋದಕ್ಕೆ ಗ್ರೀನ್ ಯೂಸ್ ಮಾಡ್ತೀವಿ. ಅದೇ ತರ ಒಂದು ಆರ್ಗನ್ ಅಲ್ಲಿ ಸ್ಟಿಫ್ನೆಸ್ ಕ್ರಿಯೇಟ್ ಆಗಿತ್ತು ಅಂತಂದ್ರಿಗಿನಾಗಿ ಪರ್ಪಲ್ ಯೂಸ್ ಮಾಡ್ತೀವಿ. ಈ ಕಾಯಿಲೆಗೆ ಇದನ್ನೇ ಯೂಸ್ ಮಾಡ್ಬೇಕಂತ ರೂಲ್ಸ್ ಏನಿಲ್ಲ. ಇಟ್ ಚೇಂಜಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಒಬ್ಬ ಬರ್ತಾನೆ, ನಾನು ಮಂಡಿನೇ ಮಡ್ಚಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ನೆಲದ ಮೇಲೆ ಕೂತ್ಕೊಂಡು ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆ ಫ್ಲೆಕ್ಸಿಬಿಲಿಟಿ ಬೇಕು ಅಂದ್ರೆ ಆಕಾಶ ತತ್ವ ಬೇಕು. ಗೋಡೆ ಫ್ಲೆಕ್ಸಿಬಲ್ ಇದೆನಾ? ಇಲ್ಲ. ನೀರು ಸ್ವಲ್ಪ ಓಕೆ, ಬಟ್ ಆಕಾಶ ಏನ್ ಕೊಡು ತಗೊಳುತ್ತೆ, ಫುಲ್ ಫ್ಲೆಕ್ಸಿಬಲ್. ಪರ್ಮಿಟಿವಿಟಿ ಜಾಸ್ತಿ ಇರುತ್ತೆ. ಸೊ ಇದು ಎಡಗೈ ಬಲ ಮೊಣಕಾಲು, ಇದು ಎಡ ಮೊಣಕಾಲು. ಜಸ್ಟ್ ಪರ್ಪಲ್ ಕಲರ್ ಹಾಕಿ. ವಿದಿನ್ ಹಾಫ್ ಅನ್ ಅವರ್ ಅಲ್ಲಿ ಯಾರು ಕೆಳಗಡೆ ಕೂತ್ಕೊಳಕ್ ಆಗಲ್ವೋ, ಮೊಣಕಾಲನ್ನ ಮಡಚಕ್ ಆಗಲ್ವೋ ಅವ್ರು ಮಡಿಸ್ತಾರೆ. ಜಸ್ಟ್ ಪರ್ಪಲ್. ಟ್ರೈ ಮಾಡಿ ನೋಡ್ಬೋದು. ಯಾರಿಗಾದ್ರೂ ಮಂಡಿ ನೋವಿತ್ತಂದು ಮಡಚಕ್ ಆಗ್ತಾ ಇಲ್ಲ ಅಂದ್ರೆ ಪರ್ಪಲ್ ಕಲರ್ ಹಾಕಿ ವಿತಿನ್ 15-20 ಮಿನಿಟ್ಸ್ ಅಲ್ಲಿ ಅವರು ಮಡಿಸ್ತಾರೆ. ಇಲ್ಲ ಸರ್ ನಾನು ಮಡಿಸ್ತೀನಿ ಬಟ್ ತುಂಬಾ ನೋವಿದೆ ಅಂತಾರೆ ಕೆಲವರು. ನೋವಿದೆ ಅನ್ನೋರು ಯಾವ ಕಾಲ್ ನೋವಿದೆ, ಫಾರ್ ಎಕ್ಸಾಂಪಲ್ ಇದು ಲೆಫ್ಟ್ ನೀ, ಇದು ರೈಟ್ ನೀ, ಸ್ಕೈ ಬ್ಲೂ ಹಾಕಿ. ವಿದಿನ್ ಹಾಫ್ ಅನ್ ಅವರ್ ಆರ್ 1 ಅವರ್ ಅಲ್ಲಿ ನಿಮ್ಮ ಮಂಡಿ ನೋವು, ಮೊಣಕಾಲು ನೋವು ಕಡಿಮೆ ಆಗುತ್ತೆ. ಸರಿ
ಜಲ. ಇನ್ನೊಂದು ಸರ್, ಕೆಲವ್ರಿಗೆ ವಿಪರೀತ ಕೋಪ ಇರುತ್ತೆ. ನಾನು ಇವತ್ತೊಂದು ವಿಡಿಯೋ ನೋಡಿದೆ, ಕತ್ತಿ ಹಿಡ್ಕೊಂಡು ಹೆಂಡ್ತಿನ ಓಡಿಸ್ಕೊಂಡು ಬರ್ತಾ ಇದ್ದಾನೆ, ಅಷ್ಟು ಕೋಪ ಅವನಿಗೆ, ಕಂಟ್ರೋಲೇ ಆಗಲ್ಲ. ಏನು ಸೀಡ್ ಹಾಕೊಳ್ಳೋಕೆ ಕೇಳಲ್ಲ, ಕಲರ್ ಹಾಕೊಳ್ಳೋಕೆ ಕೇಳಲ್ಲ, ಏನೂ ಆಗಲ್ಲ. ಅಂಥವ್ರಿಗೆ ನೀವು ಕಲರ್ ನ್ಯೂಮರಾಲಜಿನಲ್ಲಿ ಕೆಲವು ನಂಬರ್ಸ್ ಕೊಟ್ಟು ಅವರನ್ನು ಮೈಂಡ್ ಚೇಂಜ್ ಮಾಡೋ ಅಂಥದ್ದು ಕೂಡ ನೀವು ಮಾಡ್ತೀರಿ. ಸೊ ಅಂಥವ್ರಿಗೆ ಯಾವ ನಂಬರ್ ಕೊಡ್ಬೋದು ಅಂತ? ತುಂಬಾ ಕೋಪ ಇದೆ ಅಂದ್ರೆ ಅರ್ಥ ಏನು? ಅಂದರೆ ಹೊಡೆಯೋಷ್ಟು ಏನು? ಕೋಪ ಇದ್ರಿ ಈಗ ನನಗೆ ಕೋಪ ಬಂತಂದ್ರೆ ಏನೇ ಅಂತ ಗೊತ್ತಾ, ಏ ನವೀನ್ ಅಂತೀನಿ ಅಲ್ವಾ? ಯಾವ ಬೆಳೆ ತೋರಿಸ್ತದೇನೆ? ತೋರ್ಬೇರು. ಇದು ವಾಯು, ಎಸ್. ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಜಲ. ಸೊ ವಾಯು ಹೆಚ್ಚಾದಾಗ ಚಲನೆ ಜಾಸ್ತಿ ಆಗುತ್ತೆ. ದೈಹಿಕವಾದ ಚಲನೆ ಜಾಸ್ತಿ ಆದಾಗ ಮೈಕೈ ನೋವು ಬರುತ್ತೆ, ತಲೆನೋವು ಬರುತ್ತೆ, ಕೂತಂದಲ್ಲಿ ಕೂತ್ಕೊಳಲ್ಲ, ಓಡಾಡ್ತಿರ್ತಾರೆ. ಅದೇ ಮಾನಸಿಕವಾಗಿ ಮೈಂಡ್ ಲೆವೆಲ್ ಅಲ್ಲಿ ವಾಯು ಹೆಚ್ಚಾದಾಗ ತುಂಬಾ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ. ಸೊ ಆ ವಾಯುನ ಕಡಿಮೆ ಮಾಡಬೇಕು, ಆ ಚಲನೆನ ಕಡಿಮೆ ಮಾಡಬೇಕು. ಅದಕ್ಕೆ ನಾವು ಸ್ಕೈ ಬ್ಲೂ ಕಲರ್ನ ಎಡಗೈ ಲಿಟಲ್ ಫಿಂಗರ್ ಉಗುರ್ ಕೆಳಗಡೆ ಹಾಕ್ತೀವಿ. ಯಾಂಗ್ ಬ್ರೈನ್ಗೆ ಸಣ್ಣ ಬೆರಳು ಇಲ್ಲಿ ಜಸ್ಟ್ ಸ್ಕೈ ಬ್ಲೂ ಕಲರ್ ಹಾಕೋದ್ರಿಂದ ವಿತಿನ್ ಫ್ಯೂ ಡೇಸಲ್ಲಿ ನಿಮಗೆ ಇರಿಟೇಷನ್ನು, ಕೋಪ, ಫ್ರಸ್ಟ್ರೇಷನ್, ಹೋಪ್ಲೆಸ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಇಲ್ಲ ಸರ್ ನಾವು ಕೈಯೇ ಕೊಡಲ್ಲ, ಹಚ್ಕೊಳಲ್ಲ ಅಂದರೆ ಇದನ್ನ ಕಲರ್ ಅಪ್ಲೈ ಮಾಡೋಕ್ಕೆ ಆಗಲ್ಲ ಅಂದವ್ರಿಗೆ ನಾವು ಕಲರ್ ನ್ಯೂಮರಾಲಜಿ ಅಂತ ಮಾಡ್ತೀವಿ. ಅಂತಂದರೆ ನಂಬರ್ 2ನ ಒಂದು ವೈಟ್ ಶೀಟಲ್ಲಿ, ಒಂದು ಬ್ಲ್ಯಾಂಕ್ ಶೀಟಲ್ಲಿ ಈ ಥರ ಇಲ್ಲಿ ನಂಬರ್ 2 ಅಂತ ಸ್ಕೈ ಬ್ಲೂ ಬರೆಯೋದು. ಅವ್ರ ಬೆಡ್ ಕೆಳಗಾದ್ರೂ ಇಡಿ, ಇಲ್ಲ ಗೋಡೆ ಮೇಲೆ ಅಂಟಿಸಿ, ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡಿದಾಗ ಏನಾಗುತ್ತಂದ್ರೆ ಅವರ ಕೋಪ ಕಡಿಮೆ ಆಗುತ್ತೆ, ಆ ಒಂದು ಮೈಂಡ್ ರೆಸ್ಟ್ಲೆಸ್ನೆಸ್ ಕಡಿಮೆ ಆಗುತ್ತೆ. ನಾನು ಅಷ್ಟೇ ಇವತ್ತು ಬೆಳಗ್ಗೆಯಿಂದ ತೋಟದಲ್ಲಿದ್ದೆ, ಬಾಡಿ ತುಂಬಾ ಹೀಟ್ ಆಗಿತ್ತು, ಕೂಲ್ ಮಾಡ್ಬೇಕಂತ ನನ್ನ ಮೊಬೈಲಲ್ಲಿ ಇಟ್ಕೊಂಡಿದ್ದೆ ನಂಬರ್ 4 ಜಲತತ್ವ. ಸರಿ, ಹತ್ತದು ಮೂಲಭೂತ ಪ್ರಶ್ನೆ ಕೆಲವರನ್ನ ಈಗ ಕಾಡ್ತಾ ಇರ್ಬೋದು. ಈಗ ಮಂಡಿ ನೋವು ಇದ್ರೆ ಕೈಯ ಬೆರಳಿಗೆ ಬಣ್ಣ ಹಚ್ಚಿದ್ರಿಂದ ಏನಾಗ್ತದೆ? ಮಂಡಿಗೆ ಬಣ್ಣ ಹಚ್ಚಿದ್ರೆ ಒಂದು ಪರಿಣಾಮ ಇರ್ಬೋದ ಏನೋ ಗೊತ್ತಿಲ್ಲ ಅಂತ ಕೆಲವರ ಪ್ರಶ್ನೆ ಇರ್ಬೋದು. ಕೈ ಬೆರಳಿಗೆ ಮತ್ತು ಮಂಡಿ ಅದನ್ನ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹದ ಎಲ್ಲಾ ನರ್ವ್ಸ್ ಅದು ದೇಹನ ಇನ್ನೊಂದು ಭಾಗ ಕನೆಕ್ಟ್ ಆಗಿರ್ತದೆ. ಸ್ವಿಚ್ ಎಲ್ಲ ಇರುತ್ತೆ, ಲೈಟ್ ಫ್ಯಾನ್ ಇಲ್ಲೇ ಬರುತ್ತೆ. ನೀವ್ ಹೇಳೋದು ಹೆಂಗಾಯ್ತಂದ್ರೆ, ನಾನು ಕೈಯಿಂದ ತಿರ್ಸಿದ್ರೆ ಗಾಳಿ ಬರಬೇಕು, ನಾನು ಎಲ್ಲೋ ಸ್ವಿಚ್ ಹಾಕಿದ್ರೆ ಯಾಕೆ ಗಾಳಿ ಬರ್ತಾ ಇದೆ ಅನ್ನೋ ತರ ಇತ್ತು. ಅಲ್ಲ, ನಮ್ಮಲ್ಲಿ ಕೂಡ ಜನಪದೀಯವಾಗಿ ಆ ನಂಬಿಕೆ ಇದೆ. ಕೈಯಲ್ಲಿ ಮೆಹಂದಿ ಹಾಕೋದ ಕಾರಣ ಅದು, ಅಂದ್ರೆ ನರಮಂಡಲದ ಕೇಂದ್ರಗಳಿರೋದು ಅಂಗೈಯಲ್ಲಿ ಅಂತ ಒಂದು ಬಹಳ ಪುರಾತನವಾದಂತ ನಂಬಿಕೆ ಇದೆ ಅದು. ಎಸ್, ಯೋಗ ಶಾಸ್ತ್ರದಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಮ್ಮ ದೇಹದಲ್ಲಿ 72,000 ನಾಡಿಗಳು ಅಂದ್ರೆ ನರ್ವಸ್ ಎಂಡಿಂಗ್ಸ್ ಇದೆ. ಅದರಲ್ಲಿ 40,000 ಎಂಡ್ ಆಗೋದು ಕಾಲಲ್ಲಿ, 20,000 ಅಂಗೈಯಲ್ಲಿ, 12,000 ಕಿವಿನಲ್ಲಿ ಎಂಡ್ ಆಗ್ತವೆ. ಸೊ ಕಿವಿ ಯಾಕೆ ಓಲೆ ಬುಗುಡೆ ಯಾಕೆ ಹಾಕೋತೀರಾ? ಲಿವರ್ ಪಾಯಿಂಟ್ಗೆ ಮೂಗ್ಬಟ್ಟು ಆಗಿರ್ಬೋದು, ಕಾಲುಂಗುರ, ಕಾಲ್ಗೆಜ್ಜೆ, ಇದೆಲ್ಲವುದು ನಿಮ್ಮ ನರ್ವ್ ಎಂಡಿಂಗ್ಸ್ ನ ಟ್ರೀಟ್ ಮಾಡೋಕೆ. ಈ ಬುಗುಡೆ ಹಾಕೋಗ್ತೀವಲ್ಲ, ಇಟ್ಸ್ ಆಂಟಿ ಅಲರ್ಜಿಕ್ ಪಾಯಿಂಟ್. ನಿಮಗೆ ಅಲರ್ಜಿ ರಿಲೇಟೆಡ್ ಇಶ್ಯೂಸ್ ಆಗಬಾರ್ದು ಅಂತ ಬುಗುಡಿ ಹಾಕ್ತಾರೆ. ನೀವು ಉತ್ತರ ಕರ್ನಾಟಕ ಕಡೆ ಹೋದ್ರೆ ತುಂಬಾ ಜನ ಹಾಕಿರ್ತಾರೆ. ಇವಾಗ ನಾರ್ಮಲಿ ಮದುವೆ ಆದ್ಮೇಲೆ ಕಾಲಲ್ಲಿ ಕಾಲುಂಗುರ ಹಾಕ್ತಾರೆ. ಆ ಕಾಲುಂಗುರ ಅಂದ್ರೆ ಎರಡನೇ ಬೆರಳಿ ಪಕ್ಕದಲ್ಲಿರ್ತಕ್ಕಂಥ ಎರಡನೇ ಕಾಳು ಬೆರಳಿ ಕಾಲುಂಗುರ ಹಾಕ್ತಾರೆ. ಅದೇ ಬೆರಳಿಗೆ ಯಾಕೆ ಆಗ್ಬಾರ್ದು? ಬೇರೆ ಬೆರಳಿಗೆ ಆಗ್ಬೋದಲ್ವಾ? ಯಾಕಾಗಿ ಅಂದ್ರೆ ಅದು ಅಲ್ಲಿ ಎಂಡ್ ಆಗೋದು, ಅಲ್ಲಿ ಎಂಡ್ ಆಗೋ ಮೆರಿಡಿಯನ್ ಯಾವ್ದಂದ್ರೆ ಸ್ಟಮಕ್ ಮೆರಿಡಿಯನ್. ಸೊ ಸ್ಟಮಕ್ದ ಗುಣ ಏನು? ಸ್ಟಮಕ್ದ ಗುಣ ಏನು? ಏನೇ ಕೊಟ್ರೆ ಹಿಡಿದಿಟ್ಕೊಳ್ತೈತೆ. ಊಟ ಕೊಟ್ರೆ 2 hours, ಜ್ಯೂಸ್ ಕೊಟ್ರೆ 1/2 hour. ಇಟ್ ಈಸ್ ಹೋಲ್ಡಿಂಗ್.
ಅದೇ ಥರ ಆ ಮೆರಿಡಿಯನ್ ಸ್ಟಮಕ್ಕಿಂದ ನೆಕ್ಸ್ಟು ಗರ್ಭಾಶಯಕ್ಕೆ ಬರುತ್ತೆ, ತೊಡೆ ಬರುತ್ತೆ, ಮೊಣಕಾಲು ಬರುತ್ತೆ, ಅಂಗಾಲು ಬರುತ್ತೆ, ಲಾಸ್ಟಿಗೆ ಅದು ಸ್ಟಮಕ್ 45 ಅಂತ ಅಕ್ಯುಪಂಕ್ಚರ್ ಪಾಯಿಂಟು ನಿಮ್ಮ ಕಾಲಿನ 2ನೇ ಬೆರಳಲ್ಲಿ ಎಂಡ್ ಆಗುತ್ತೆ. ನಿಮ್ಮ ಕಾಲಿನ 2ನೇ ಬೆರಳನ್ನು ಹಿಂಗೆ ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಸಾಕು. ಅದು ಎಲ್ಲಿವರೆಗೆ ಬರುತ್ತೆ ಅಂತಂದ್ರೆ ಕಣ್ಣಿನ ತನಕ ಬರುತ್ತೆ ಮೆರಿಡಿಯನ್. ಟೋಟಲ್ 45 ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಇರುತ್ತೆ. ಕಾಲಿನ ಹೆಬ್ಬೆರಳಿಗೆ ನೀವು ಬೆಳ್ಳಿ ಹಾಕಿದಾಗ ಬೆಳ್ಳಿ ಗುಣ ಏನು ಅಂತಂದ್ರೆ ತಂಪು, ಕೂಲ್ ಮಾಡುತ್ತೆ. ಸೊ ನೀವು ಮದುವೆ ಆದ ತಕ್ಷಣ ಅಲ್ಲಿ ಒಂದು ಕಾಲುಂಗ್ರ ಹಾಕಿದಾಗ ಓವರೀಸ್ ಅಂಡ್ ಯುಟೆರಸ್ ಸ್ವಲ್ಪ ಎಕ್ಸಸ್ ಹೀಟ್ ಇದ್ರೆ ಕಾಮ್ ಆಗುತ್ತೆ. ಸೊ ದಟ್ ಮಿಸ್ಕರೇಜಸ್ ಅವಾಯ್ಡ್ ಮಾಡ್ಬೋದು. ಅರ್ಲಿ ಡೆಲಿವರೀಸ್, ಪ್ರಿಮೆಚ್ಯೂರ್ ಡೆಲಿವರಿ ಬೇಬೀಸ್ನ ಅವಾಯ್ಡ್ ಮಾಡ್ಬೋದು. ಸೊ ಈ ಪುರಾತನ ವಿದ್ಯೆ ನಮ್ಮ ಸಂಸ್ಕೃತಿನಲ್ಲೇ ಇದೆ, ನಮ್ಮ ಕಲ್ಚರಲ್ಲಿ ಇದೆ. ಖಂಡಿತ ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಾವು ಅದನ್ನ ಮೂಢನಂಬಿಕೆ ಅಂತ ಪಕ್ಕಕ್ಕೆ ಇಡ್ತಿದೀವಿ. ಮೂಢನಂಬಿಕೆ ಅಲ್ಲ, ಇಟ್ಸ್ ಅ ಪ್ಯೂರ್ಲಿ ಸೈನ್ಸ್. ಖಂಡಿತ. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ತುಂಬಾ ಜನ ಕುಂಕುಮ ಇಟ್ಕೋತಾರೆ. ಕುಂಕುಮ ಆಯುರ್ವೇದದಲ್ಲಿ ಯಾವುದರ ಸಂಕೇತ ಅಂತಂದ್ರೆ ಇಟ್ ಈಸ್ ಫಾರ್ ಡೈರೆಕ್ಷನ್. ಕೆಲವರು ಮನೆಯಿಂದ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ ಅಂತ, ಕೆಲಸ ಮಾಡ್ದಂಗೆ ಇನ್ನೇನೋ ಮಾಡಕ್ ಹೋಗ್ತಾರೆ. ಆ ತರ ಮೈಂಡ್ ಡೈವರ್ಟ್ ಆಗ್ಬಾರ್ದು, ಕೆಟ್ಟ ಚಟಗಳಿಗಿರ್ಬೋದು, ಇನ್ನೊಂದಕ್ಕೆ ಡೈವರ್ಟ್ ಆಗ್ಬಾರ್ದು ಅಂತ ನಾವು ರೆಡ್ ಕಲರ್ ಯೂಸ್ ಮಾಡ್ತೀವಿ. ರೆಡ್ ಕಲರ್ ನಮಗೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿಗೆ ಏನ್ ತೋರಿಸುತ್ತೆ ಅಂದ್ರೆ ರೈಟ್ ಡೈರೆಕ್ಷನ್ ಕೊಡ್ತದೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಎಡಗೈ ಮಿಡಲ್ ಫಿಂಗರ್ ಊರ್ ಕೆಳಗಡೆ ವರ್ಕೊಂಡ್ರು ಸೇಮ್ ವರ್ಕ್ ಆಗುತ್ತೆ, ಇಲ್ಲಿ ಹಾಕೊಂಡ್ರು ಸೇಮ್ ವರ್ಕ್ ಆಗುತ್ತೆ. ಹೆಣ್ಮಕ್ಳು ಚಂಚಲತೆ ಜಾಸ್ತಿ ಅಂತ ಹೆಣ್ಮಕ್ಳಿಗೆ ಇಡ್ಲೇಬೇಕು ಅಂತ ಹೇಳ್ತಾರೆ. ಈಗ ಹೆಣ್ಮಕ್ಳಿಗೆ ಡೈರೆಕ್ಷನ್ ಇತ್ತು ಅನ್ಕೊಳ್ಳಿ, ಮನೆಗೆ ಡೈರೆಕ್ಷನ್ ಸಿಗುತ್ತೆ. ಇವತ್ತು ನಾನು ಏನಾರು ಇಷ್ಟು ಉದ್ಧಾರ ಆಗಿದ್ರೆ ಅಂದ್ರೆ ಯಾರ ಹೆಸರು ಹೇಳ್ತೀನಿ? ನಮ್ಮ ಅಮ್ಮನ ಹೆಸರು ಹೇಳ್ತೀನಿ. ಖಂಡಿತ ಎಲ್ರು ಅಮ್ಮನ ಹೆಸರು ತಾನೆ ಹೇಳೋದ. ಮೊದಲ ಗುರು. ಸೊ ಅಮ್ಮನಿಗೆ ಒಂದು ವಿಷನ್ ಇದ್ದಾಗ ಮಕ್ಕಳಿಗೆ ವಿಷನ್ ಸಿಗುತ್ತೆ, ಗಂಡನ ವಿಷನ್ ಸಿಗುತ್ತೆ, ಮೊಮ್ಮಕ್ಕಳಿಗೆ ವಿಷನ್ ಸಿಗುತ್ತೆ, ಎಂಟೈರ್ ಮನೆಗೆ ವಿಷನ್ ಸಿಗುತ್ತೆ. ಆ ಗುರಿ, ಆ ಒಂದು ವಾಟ್ ವಿ ಸೇ ತುಂಬಾ ಮುಂದಾಲೋಚನೆ, ನನ್ನ ಕುಟುಂಬ ಹೀಗಿರ್ಬೇಕು, ದೂರದೃಷ್ಟಿ, ಅದು ಹೆಣ್ಣಿಗಿದ್ರೆ ಆ ಮನೆಗೆ ಬಂದಂಗೆ. ಅದಕ್ಕೋಸ್ಕರ ಕುಂಕುಮ. ಈಗ ದೃಷ್ಟಿಯ ಬಗ್ಗೆ ನಾವು ಮಾತಾಡ್ತೇವೆ ಸರ್. ಈಗ ಬಹಳಷ್ಟು ಜನರಲ್ಲಿ ಅದು ಕೂಡ ಚಿಕ್ಕ ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆ ಬರ್ತದೆ. ಕಾರಣಗಳು ಬೇರೆ ಬೇರೆ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಬೇರೆ ಬೇರೆ ಕಾರಣಗಳು. ಆದರೆ ಈ ಬಣ್ಣದ ಚಿಕಿತ್ಸೆ ಅಥವಾ ಸೂಜಿ ಚಿಕಿತ್ಸೆಯಿಂದ ಗುಣಪಡಿಸೋದಕ್ಕೆ ಸಾಧ್ಯ ಇದೆಯಾ? ಇದೆ. ನಮ್ಮ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಇದೆ, ಜಸ್ಟ್ ಐ ಮಸಾಜ್ ಮಾಡೋದಷ್ಟೇ. ಈ ತರ ಐನ ಮಸಾಜ್ ಮಾಡ್ಬಿಟ್ಟು ಈ ತರ ಬಿಸಿ ಮಾಡಿ ಇಡೋದು. ಇದೊಂದು ಎಕ್ಸರ್ಸೈಸ್ ಇದೆ, ಅದನ್ನ ಮಾಡಬಹುದು. ಬಟ್ ಯು ಹ್ಯಾವ್ ಟು ಟ್ರೀಟ್ ಸಿಸ್ಟಮ್ಯಾಟಿಕಲಿ. ಮಾಡ್ತೇವೆ ಕೈಯನ್ನು ಉಜ್ಕೊಂಡು ಕಣ್ಣಿಗೆ, ಅದೊಂದು ಸಂಪ್ರದಾಯ ಇದೆ. ಬಟ್ ಸೈಂಟಿಫಿಕಲಿ ಟಾಕಿಂಗ್, ಕಣ್ಣಿನ ಒಂದು ಶೇಪ್ ಮತ್ತೆ ನಿಮ್ಮ ಲಿವರ್ ಶೇಪ್ ಸೇಮ್ ಇರುತ್ತೆ. ಇವಾಗ ನಿಮ್ಗೆ ನೋಸಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ಮೂಗಲ್ ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ಯಾರಿಗೆ ಕೊಡ್ತೀರಾ? ಲಂಗ್ಸಿಗೆ ಅಲ್ವಾ? ಲಂಗ್ಸ್ ಕೋಲ್ಡ್ ಆದ್ರೆ ತಾನೇ ಮೂಗು ಸುರಿಯೋದು. ಲಂಗ್ಸ್ ಹೀಟ್ ಆದ್ರೆ ರಕ್ತ ಸುರಿತೈತೆ, ನೋಸ್ ಬ್ಲೀಡಿಂಗ್ ಆಗುತ್ತೆ. ರೈಟ್? ಕರೆಕ್ಟ್. ಸೊ ಇವತ್ತು ಯಾರಿಗಾದ್ರೂ ಮೂಗಲ್ ತೊಂದರೆ ಇದೆ ಅಂದ್ರೆ ಅದು ಲಂಗ್ಸ್ ಪ್ರಾಬ್ಲಮ್. ಮೂಗಿನ ಶೇಪ್ ಲಂಗ್ಸ್ ಶೇಪ್ ಸೇಮ್ ಇರುತ್ತೆ. ಕರೆಕ್ಟ್ ಅಲ್ವಾ? ಅದೇ ತರ ಕಣ್ಣಿನ ಒಂದು ಚಲನೆ, ಕಣ್ಣಿನ ಒಂದು ಶೇಪು ಲಿವರ್ದು ಸೇಮ್ ಇರುತ್ತೆ. ಏನ್ ಮಾಡ್ಬೋದು? ಲಿವರಿಗೆ ಟ್ರೀಟ್ ಮಾಡಿ ಕಣ್ಣು ಚೆನ್ನಾಗಿ ಆಗ್ಬಿಡುತ್ತೆ. ಯಾರಿಗೆ ಕಣ್ಣಿನ ದೃಷ್ಟಿ ದೋಷ ಬರುತ್ತೆ ಹೇಳ? ಲಿವರು ಚಲನೆಯ ಸಂಕೇತ. ಯಾರು
ತಮ್ಮ ಮಾಂಸಖಂಡಗಳನ್ನು ಜಾಯಿಂಟ್ಸ್ಗಳನ್ನು ಅತ್ಯಂತ ಚಲನಯುಕ್ತವಾಗಿ ಇಟ್ಕೊಂಡಿರ್ತಾರೋ ಅವ್ರ ಲಿವರ್ ಚೆನ್ನಾಗಿರುತ್ತೆ. ಲಿವರ್ ಚೆನ್ನಾಗಿದೆ ಅಂದರೆ ಕಣ್ಣು ಚೆನ್ನಾಗಿರುತ್ತೆ. ಬಟ್ ಇವತ್ತಿನ ಮಕ್ಕಳು ಊರಲ್ಲಿ ಬೆಳೀತಾ ಇಲ್ಲ, ಹೌದು, 30-40 ಸೈಟ್ ಮನೇಲಿ ಬೆಳೀತಿದ್ದಾರೆ. ಫ್ಲಾಟ್ ಸಂಸ್ಕೃತಿ. ಇವಾಗ ನೀವು ಹಳ್ಳಿಗೆ ಹೋಗಿ ಯಾವ್ದಾದ್ರು ಒಂದು ಸ್ಕೂಲಿಗೆ ಹೋಗಿ ಅಲ್ಲೊಂದು 100 ಮಕ್ಕಳು ನೋಡಿ, ಅಟ್ಲೀಸ್ಟ್ ಒಬ್ಬ ಮಗ ಆದರೂ ಗ್ಲಾಸ್ ಇಟ್ಕೊಂಡಿರುತ್ತಾ? ಮಗು ಆದರೂ ಖಂಡಿತ ಇಟ್ಕೊಂಡಿರಲ್ಲ. ಹಳ್ಳಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿದ್ದೀನಿ. ನಾನು SSLC ಮುಗಿಸಿ ಬಳ್ಳಾರಿಗೆ ಹೋಗೋ ತನಕ ಮಕ್ಕಳು ಗ್ಲಾಸ್ ಇಟ್ಕೋತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಹೌದು, ಆ ರೀತಿ. ಅಲ್ಲಿ ತನಕ ಗ್ಲಾಸ್ ಯಾರು ಇಟ್ಕೋತಾರೆ ಅಂತಂದ್ರೆ 70 ವರ್ಷ ದಾಟಿರೋರು, ಅವ್ರು ಕಣ್ ಕಾಣಲ್ಲ, ಅವ್ರು ಇಟ್ಕೋತಾರೆ. ನಾನು ನಮ್ಮೂರಲ್ಲಿ 10th ತನಕ ಇತ್ತು, ಅದು ಮುಗಿಸಿ ಬಳ್ಳಾರಿಗೆ ಬಂದಾಗ ಗೊತ್ತಾಯ್ತು, ಓ ಮುದುಕರು ಮಾತ್ರ ಅಲ್ಲ ಮಕ್ಕಳು ಹಾಕೋತಾರೆ ಅಂತ. ಯಾಕೆ ಹಾಕೋತಾರೆ ಅಂತಂದ್ರೆ ಅವರ ದೈಹಿಕ ಚಲನೆ ಕಡಿಮೆ ಇರುತ್ತೆ, ಬೇರೆ ಯಾವ ರೀಸನ್ನು ಇಲ್ಲ. ದೈಹಿಕ ಚಲನೆ ಕೊಡಿ, ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಗ್ಲಾಸ್ ಬೇಕಾಗಲ್ಲ ಮಗುಗೆ, ರೆಡಿ ಆಗ್ಬಿಡ್ತಾರೆ. ಅದ್ರ ಜೊತೆಗೆ ವಾರಕ್ಕೆ ಒಂದ್ಸತಿ ಒಂದು ಲಿವರ್ ಪಾಯಿಂಟಿನ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ, ಅಂಡ್ ಈ ಐ ರಿಫ್ಲೆಕ್ಸ್ ಜಾಯಿಂಟಿಗೆ ಆರೆಂಜ್ ಕಲರ್ ಹಚ್ಚಿ, ಜಸ್ಟ್ ಒಂದು ಡಾಟ್ ಅಷ್ಟೇ. ತುಂಬಾ ಎಣ್ಣೆಯಲ್ಲಿ ಕರೆದಿರೋದು ಕೊಡ್ಬೇಡಿ. ಕೆಲವರಿಗೆ ಕಾಲುಗಳಲ್ಲಿ ಊತ ಬರುವುದಿದೆ, ಪಾದಗಳಲ್ಲಿ ಜಾಸ್ತಿ. ಕಾರಣಗಳು ಬೇರೆ ಬೇರೆ, ಒಂದು ಕಿಡ್ನಿಯ ಸಮಸ್ಯೆಗಳು ಇರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಅದನ್ನು ಬಿಟ್ಟು ಬರುವ ಸಾಧ್ಯತೆಗಳಿದೆಯಾ? ಕ್ರಿಯೇಟಿನ್ ಸರಿ ಇದೆ, ಏನು ಸಮಸ್ಯೆ ಇಲ್ಲ, ಥೈರಾಯ್ಡ್ ಸರಿ ಇದೆ, ಏನಿಲ್ಲ, ಆದ್ರೂ ಬರ್ತಾ ಇದೆ. ಆದ್ರೂ ಬರ್ತಾ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಇವಾಗಿರ್ತಕ್ಕಂಥ ಎಲ್ಲಾ ಟೆಕ್ನಾಲಜಿ, ಅದು ಬ್ಲಡ್ ಟೆಸ್ಟ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, MRI ಇರ್ಬೋದು, ಎಲ್ಲಾ ಡಯಾಗ್ನೋಸಿಸ್ ಟೆಕ್ನಾಲಜಿ ಏನ್ ನಾವು ಯೂಸ್ ಮಾಡ್ತಾ ಇದೀವಿ, ಅವು ಪ್ರಾಬ್ಲಮ್ ಬಂದಾದ್ಮೇಲೆ ಹೇಳೋದು. ನಿಮ್ಗೆ ಅಲ್ಲಿ ಟೆಸ್ಟ್ ಅಲ್ಲಿ ಗೊತ್ತಾಗಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಪ್ರಾಬ್ಲಮ್ ಇದೆ, ಬ್ಲಡ್ ಅಲ್ಲಿ ತೋರ್ಸಷ್ಟಿಲ್ಲ, ಹಂಗಂತೇಳಿ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ.